ನೆಲ್ಯಾಡಿ ಚೆಕ್ ಪೋಸ್ಟ್ನಲ್ಲಿ ಅರಣ್ಯ ರಕ್ಷಕನಿಗೆ ಹಲ್ಲೆ. ಲಾರಿ ತಪಾಸಣೆ ವೇಳೆ ನಡೆದ ಘಟನೆ. ಲಾರಿ ಚಾಲಕ ಸಹಿತ ಮೂವರಿಂದ ಹಲ್ಲೆ. ಮರದ ಕಟ್ಟಿಗೆಗಳನ್ನು ಹೇರಿಕೊಂಡು ಹೋಗುತ್ತಿದ್ದ ಲಾರಿಯನ್ನು ತಪಾಸಣೆ ಮಾಡಲು ಮುಂದಾದ ಅರಣ್ಯ ರಕ್ಷಕನಿಗೆ ಲಾರಿ ಚಾಲಕರು ಸೇರಿದಂತೆ ಮೂವರು ಹಲ್ಲೆ ನಡೆಸಿದ ಘಟನೆ ನೆಲ್ಯಾಡಿ ಚೆಕ್ ಪೋಸ್ಟ್ನಲ್ಲಿ ಆಗಸ್ಟ್ 1ರಂದು ರಾತ್ರಿ ನಡೆದಿದೆ. ಉಪ್ಪಿನಂಗಡಿ ವಲಯ ಅರಣ್ಯ ವ್ಯಾಪ್ತಿಯ ಶಿರಾಡಿ ಭಾಗದ ಅರಣ್ಯ ರಕ್ಷಕ ಬೆಳ್ತಂಗಡಿ ನಿವಾಸಿ ರಾಜೇಶ್ ಗಾಯಗೊಂಡವರು. ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ನಾನು ರಾತ್ರಿ ವೇಳೆ ನೆಲ್ಯಾಡಿ ಚೆಕ್ ಪೋಸ್ಟ್ನಲ್ಲಿ ಸಿಬ್ಬಂದಿ ಜೊತೆ ಕರ್ತವ್ಯ ನಿರ್ವಹಿಸುತ್ತಿರುವ ವೇಳೆ ಸುಬ್ರಹ್ಮಣ್ಯ ಮಾರ್ಗವಾಗಿ ಸಕಲೇಶಪುರಕ್ಕೆ ಮರದ ಕಟ್ಟಿಗೆಗಳನ್ನು ಹೇರಿಕೊಂಡು ಹೋಗುತ್ತಿದ್ದ ಲಾರಿ ಪರಿಶೀಲಿಸಲು ಮುಂದಾಗಿದ್ದೆ. ಈ ವೇಳೆ ಲಾರಿ ಚಾಲಕ ನಿಮಗೆ ಪರವಾನಗಿ ತೋರಿಸುವ ಅಗತ್ಯವಿಲ್ಲ ಎಂದು ಹೇಳಿದ್ದಲ್ಲದೆ ಅವರ ಜೊತೆಗಿದ್ದ ಇಬ್ಬರು ಹಾಗೂ ಚಾಲಕ ನನಗೆ ಹಲ್ಲೆ ನಡೆಸಿದ್ದಾರೆ. ಏನು ವಿಷಯ? ನಾನು ಗುಂಡೆ ಚೆಕ್ ಪೋಸ್ಟಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಒಂದು 10-15ಕ್ಕೆ 2 ಲಾರಿ ಸುಬ್ರಹ್ಮಣ್ಯ ಕಡೆಯಿಂದ ಬಂತು. ನಿಲ್ಲಿಸಲಿಕ್ಕೆ ನೋಡುವಾಗ ಅವರು ನಿಲ್ಲಿಸಲಿಲ್ಲ, ಮುಂದೆ ಹೋಗಿ ಪರ್ಮಿಟ್ ಕೊಡಿ ಅಂತ ಕೇಳಿದಾಗ 2 ಲಾರಿ ಸೇರಿ ಇಳಿದು 3 ಜನ ಸೇರಿ ಹಲ್ಲೆ ಮಾಡಿದ್ರು. ಲಾರಿ ಯಾವುದು? ಮರದ ಕಟ್ಟಿಗೆ ಏರ್ಕೊಂಡು ಬರ್ತಿದ್ದೆ. ಏನಂತ ಹೇಳಿದ್ದು? ಪರ್ಮಿಟ್ ಯಾಕೆ ಕೊಡಬೇಕು ನಿಮಗೆ, ಫಾರೆಸ್ಟ್ ಅವರ ನೋಡ್ಕೊಳ್ತೇನೆ, ನಿಮಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಯೂನಿಫಾರ್ಮಲ್ಲಿ ಇದ್ದೆ. ಆದರೂ 3 ಜನ ಸೇರಿ ಕಲ್ಲಲ್ಲೆಲ್ಲ ಹೊಡೆದು ಗಾಯ ಮಾಡಿ. ನೀವು ಒಬ್ಬರೇ ಇದ್ರಲ್ಲಿ? ನಾವಿಬ್ಬರೇ ಇದ್ದೀವಿ, ಮತ್ತೊಬ್ಬರು ಫಾರೆಸ್ಟ್ ಗಾರ್ಡ್. ಕಂಪ್ಲೇಂಟ್ ಮಾಡಿದ್ರು? ಕಂಪ್ಲೇಂಟ್ ಮಾಡಿ. ಯಾರು ಗೊತ್ತು ನನಗೆ ಹೊಡೆದದ್ದು ಮುಖ ಪರಿಚಯ ಇದೆ. ಕೆ ಅಬೂಬಕರ್ ಮಕ್ಕಳು. ಅವರಲ್ಲಿ ಅವರು ಕೆ ಅಬೂಬಕರ್ ನೆಲ್ಯಾಡಿ. ಅವರಿಗೆ ಅಂತ ಇದೆ ಕೆಲಸ. ಇದು ಮರದ್ದು ಟಿಮರ್ ಮನ್ಸಿ ಅಂತ ಅವರು. ಟಿಮರ್ ಮನ್ಸಿ. ಹೆಸರು ಹೇಳಿ. ಯಾರ್ದು? ನಿಮ್ಮದು? ಒಂದು ರಾಜೇಶ್ ಕೆ ಅಂತ, ಉಪ್ಪಿನಂಗಡಿ ರೇಂಜ್ ಶಿರಾಡಿ ಗ್ಯಾಸ್ನಲ್ಲಿ ಅರಣ್ಯ ರಕ್ಷಕ. ಹಲ್ಲೆ ನಡೆಸಿದವರ ಮುಖ ಪರಿಚಯ ಇದೆ. ಅವರೆಲ್ಲ ಟಿಂಬರ್ ಮಾರ್ಚೆಂಟ್ ಕೆ ಅಬೂಬಕರ್ ಅವರ ಕಡೆಯವರು ಎಂದು ಗಾಯಾಳು ರಾಜೇಶ್ ತಿಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪುತ್ತೂರು ಕೆಎಸ್ಆರ್ಟಿಸಿ ಡಿಪೋ ಲೆಕ್ಕಪತ್ರ ವಿಭಾಗಕ್ಕೆ ಎಸಿಬಿ ದಾಳಿ. ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು ಗುರುವಾರ ಪುತ್ತೂರು ಕೆಎಸ್ಆರ್ಟಿಸಿ ಡಿಪೋದ ಲೆಕ್ಕಪತ್ರ ವಿಭಾಗಕ್ಕೆ ದಾಳಿ ಮಾಡಿ ತನಿಖೆ ನಡೆಸಿದ್ರು. ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಗುರುವಾರ ದಾಳಿ ನಡೆಯಿತು. ನಗರದ ಹೊರವಲಯದ ಮುಂಕ್ರಪಾಡಿಯಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಇದ್ದು ಅಲ್ಲಿ ಲಂಚವತಾರ ನಡೆಯುತ್ತಿರುವ ಬಗ್ಗೆ ಗುಮಾನಿ ವ್ಯಕ್ತಪಡಿಸಿ ಮೈಸೂರು ಮೂಲದ ಫಾರೂಕ್ ಖಾನ್ ಎಂಬವರು ಎಸಿಬಿಯ ಎಡಿಜಿಪಿಗೆ ದೂರು ನೀಡಿದ್ರು. ಚಾಲಕರು ಮತ್ತು ನಿರ್ವಾಹಕರು ಕೂಡ ಈ ಲಂಚಾವತಾರದಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದು ಆಪಾದಿಸಲಾಗಿತ್ತು. ಎಡಿಜಿಪಿ ಅವರ ನಿರ್ದೇಶನದಂತೆ ಭ್ರಷ್ಟಾಚಾರ ನಿಗ್ರಹ ದಳದ ಎಸ್ಪಿ ಶ್ರುತಿ ಎನ್ಎಸ್, ಡಿವೈಎಸ್ಪಿ ಸುಧೀರ್ ಎಂ ಹೆಗ್ಡೆ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಯೋಗೀಶ್ ಕುಮಾರ್ ನೇತೃತ್ವದ ತಂಡ ದಾಳಿ ನಡೆಸಿ ತಪಾಸಣೆ ನಡೆಸಿತು. ಲೆಕ್ಕಪತ್ರ ವಿಭಾಗದಲ್ಲಿ ತಾಸುಗಟ್ಟಲೆ ತಪಾಸಣೆ ನಡೆಸಿದ ತಂಡ ಎಲ್ಲ ದಾಖಲೆ, ನಗದು ಸಂಗ್ರಹವನ್ನು ಪರಿಶೀಲನೆ ನಡೆಸಿತು. ಲೆಕ್ಕಪತ್ರ ಪರಿಶೀಲನೆಯೂ ನಡೆಯಿತು. ಕಾರ್ಯಾಚರಣೆಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಸಿಬ್ಬಂದಿ ಪ್ರಶಾಂತ್, ಗಣೇಶ್, ವೈಶಾಲಿ ಪಾಲ್ಗೊಂಡಿದ್ದರು. ಕೆಎಸ್ಆರ್ಟಿಸಿ ಮೈಸೂರು ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ಫಾರೂಕ್ ಖಾನ್ ಪುತ್ತೂರು ವಿಭಾಗಕ್ಕೆ ವರ್ಗವಾಗಿ ಬಂದಿದ್ದು ಅವರೇ ಎಸ್ಬಿಗೆ ದೂರು ನೀಡಿದ್ರು. ಚಾಲಕ ಮತ್ತು ನಿರ್ವಾಹಕರಿಗೆ ನೀಡಲಾಗುವ ಪ್ರೋತ್ಸಾಹಧನ ಬಗ್ಗೆ ತಪ್ಪು ಕಲ್ಪನೆ ಮೂಡಿದ ಹಿನ್ನೆಲೆಯಲ್ಲಿ ದೂರು ನೀಡಲಾಗಿರಬೇಕೆಂದು ಶಂಕಿಸಲಾಗಿದೆ. ತನಿಖೆಯ ಬಗ್ಗೆ ಕಂಡುಕೊಂಡ ಅಂಶಗಳ ಬಗ್ಗೆ ಎಸಿಬಿ ಅಧಿಕಾರಿಗಳು ಏನೂ ಹೇಳಿಲ್ಲ. ನ್ಯಾಯಕ್ಕಾಗಿ ಅಭಿಯಾನ. ಜಸ್ಟಿಸ್ ಫಾರ್ ಶಿರೂರು ಸ್ವಾಮೀಜಿ ಘೋಷವಾಕ್ಯದೊಂದಿಗೆ ಫೇಸ್ಬುಕ್, ವಾಟ್ಸ್ಆಪ್ ಅಭಿಯಾನ ಆರಂಭವಾಗಿದೆ. ಜುಲೈ 19ರಂದು ಉಡುಪಿಯ ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥರು ಸಂಶಯಾಸ್ಪದ ಸಾವನ್ನಪ್ಪಿದ್ದು 15 ದಿನಗಳೇ ಸಂದರೂ ಪೊಲೀಸರು ಯಾರೊಬ್ಬರನ್ನ ಬಂಧಿಸದಿರುವುದು ಶಿರೂರು ಮಠದ ಶಿಷ್ಯವರ್ಗ, ಅಭಿಮಾನಿಗಳು ಮಾತ್ರವಲ್ಲ, ಸಾರ್ವಜನಿಕ ವಲಯದಲ್ಲೂ ಶಂಕೆ ಮೂಡಿಸಿದೆ. ಈ ಹಿನ್ನೆಲೆಯಲ್ಲಿ ಶಿರೂರು ಶ್ರೀಗಳ ಸಂಶಯಾಸ್ಪದ ಸಾವಿನ ಹಿಂದಿರುವ ನಿಖರ ಕಾರಣಗಳನ್ನು ಬಯಲಿಗೆಳೆದು ಸಾರ್ವಜನಿಕರ ಮುಂದಿಟ್ಟು ನ್ಯಾಯ ಒದಗಿಸುವಂತೆ
ಫೇಸ್ಬುಕ್ ವಾಟ್ಸ್ಆಪ್ ಅಭಿಯಾನದ ಮೂಲಕ ಶ್ರೀಗಳ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಪೊಲೀಸ್ ತನಿಖಾಧಿಕಾರಿಗಳ ತಂಡ ಬುಧವಾರ ರಸಗೊಬ್ಬರ ಮಾರಾಟದ ಅಂಗಡಿಗಳಿಗೆ ತೆರಳಿ ಕ್ರಿಮಿನಾಶಕ ಬಳಕೆ ಬಗ್ಗೆ ಮಾಹಿತಿ ಕಲೆ ಹಾಕಿದರೆ, ಗುರುವಾರ ಒಬ್ಬರು ಮಹಿಳೆ ಮತ್ತು ಶ್ರೀಪಾದರ ಅಂಗಾಂಗ ಕೆಡಲು ಕಾರಣವಾದ ಅಂಶಗಳ ನೆಲೆಯಲ್ಲಿ ವಿಚಾರಣೆ ಮುಂದುವರೆಸಿದ್ದಾರೆ. ಉಡುಪಿ ಶಿರೂರು ಮಠ ಹಾಗೂ ಹಿರಿಯಡ್ಕದ ಶಿರೂರು ಮೂಲ ಮಠದಲ್ಲಿದ್ದ 3 ಡಿವಿಆರ್ಗಳನ್ನು ಜುಲೈ 19ರ ರಾತ್ರಿ ಬೈಕಿನಲ್ಲಿ ಬಂದು ಸ್ವರ್ಣ ನದಿಗೆ ಎಸೆದಿದ್ದನ್ನ ಪೊಲೀಸರ ವಿಚಾರಣೆಯ ವೇಳೆ ಒಪ್ಪಿದ ಇಬ್ಬರು ವ್ಯಕ್ತಿಗಳ ಮೇಲೆ ನಿಗಾ ಇರಿಸಿದ್ದಾರೆ. ಡಿವಿಆರ್ಗಳನ್ನು ಬೆಂಗಳೂರಿನ ಸೈಬರ್ ಅಪರಾಧ ಪತ್ತೆ ತಂತ್ರಜ್ಞಾನ ವಿಭಾಗಕ್ಕೆ ಕಳುಹಿಸಿದ್ದು, ದಾಖಲಾದ ದತ್ತಾಂಶಗಳನ್ನು ಮರಳಿ ಪಡೆಯುವ ಯತ್ನ ನಡೆದಿದೆ. ಒಂದೆರಡು ದಿನಗಳಲ್ಲಿ ದತ್ತಾಂಶವೇ ಪ್ರಮುಖ ಸಾಕ್ಷ್ಯವಾಗಿ ದೊರೆತರೆ ಪೊಲೀಸ್ ತನಿಖೆ ಮತ್ತೊಂದು ಮಗ್ಗುಲಲ್ಲಿ ನಡೆಯಲಿದೆ. ಪೊಲೀಸ್ ಮೂಲಗಳ ಪ್ರಕಾರ ಇಬ್ಬರು ವ್ಯಕ್ತಿಗಳು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ರು. ಅದರಲ್ಲಿ ಶಿರೂರು ಶ್ರೀಗಳ ಕೊಲೆ ಶಂಕೆ ನೆಲೆಯಲ್ಲಿ ಪ್ರಬಲ ಸಾಕ್ಷ್ಯಗಳು ದೊರೆಯುವ ಸಂಭವ ಕಡಿಮೆ. ಹೀಗಾಗಿ ಅವರಿಬ್ಬರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳದೆ ನಿಗಾ ಇಡಲಾಗಿದೆ. ಅಗತ್ಯ ಬಿದ್ದರೆ ವಿಚಾರಣೆಗೆ ಬಂದು ಹೋಗುವಂತೆ ಪೊಲೀಸರು ಸೂಚಿಸಿದ್ದಾರೆ. ಬಾವಿಗೆ ಹಾರಿ ತಾಯಿ ಮಗು ಆತ್ಮಹತ್ಯೆ. ಮುಲ್ಕಿ ಸಮೀಪದ ಗೇರುಕಟ್ಟೆಯಲ್ಲಿ ನಡೆದ ಘಟನೆ. ಬಾವಿಗೆ ಹಾರಿ ತಾಯಿ ಮತ್ತು ಮಗು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮುಲ್ಕಿ ಸಮೀಪದ ಗೇರುಕಟ್ಟೆಯಲ್ಲಿ ನಡೆದಿದೆ. ತಾಯಿ ಸುಜಾತ ಮತ್ತು ಮಗು ಕೃತಿಕಾ ಆತ್ಮಹತ್ಯೆ ಮಾಡಿಕೊಂಡವರು. ಮುಲ್ಕಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಆರಂಭಿಸಿದ್ದಾರೆ. ಮುಲ್ಕಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶಿರೂರಿನಲ್ಲಿ ಹೆಚ್ಚುತ್ತಿರುವ ಜಾನುವಾರು ಕಳ್ಳತನ ಪ್ರಕರಣ. ಕಲ್ಲುಕೋರೆ ಪ್ರದೇಶದಲ್ಲಿ ಜಾನುವಾರದ ರುಂಡ ಪತ್ತೆ. ಸ್ಥಳೀಯ ಮನೆಗಳಿಂದ ದನ ಕದ್ದೊಯ್ಯುತ್ತಿರುವ ಶಂಕೆ. ಬೈಂದೂರು ತಾಲೂಕಿನ ಶಿರೂರು ಪರಿಸರ. ಸೂಕ್ತ ತನಿಖೆಗೆ ಸ್ಥಳೀಯರಿಂದ ಆಗ್ರಹ.
ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶಿರೂರು ಪರಿಸರದಲ್ಲಿ ಜಾನುವಾರು ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದೆ. ಕಳೆದ ಒಂದು ವಾರದಲ್ಲಿ 4 ಮನೆಗಳಿಂದ ಹಸು ಕೋಣಗಳನ್ನ ಕದ್ದೊಯ್ಯುತ್ತಿದ್ದು ಅವುಗಳನ್ನ ಕಡಿದು ಮಾರಾಟ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬುಕಾರಿ ಕಾಲನಿ ಬಳಿ ಇರುವ ಕಲ್ಲುಕೋರೆಯ ಕೆರೆಯಲ್ಲಿ ಜಾನುವಾರುಗಳ ಶವದ ತ್ಯಾಜ್ಯ ರುಂಡ ಪತ್ತೆಯಾಗಿದೆ. ಇದರಿಂದ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಇದೀಗ 4 ಪ್ರತ್ಯೇಕ ಪ್ರಕರಣಗಳನ್ನ ದಾಖಲಿಸಲು ಮುಂದಾಗಿದ್ದಾರೆ. ಈ ಕೆರೆಯಲ್ಲಿ ಸೂಕ್ತವಾಗಿ ಪರಿಶೀಲನೆ ನಡೆಸಿದ್ರೆ ಜಾನುವಾರಿನ ಇನ್ನಷ್ಟು ಅವಶೇಷಗಳು ಪತ್ತೆಯಾಗಬಹುದು. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.